ಪ್ರತಿಸ್ಪರ್ಧಿಯಾಗಿ ನಿಂತಹ ವೀರಮಣಿ ಕೊರಳೆತ್ತರಿಸಿಕೊಡುತ್ತಿರುವಂತಹ ಉತ್ತರವನ್ನು ಕೇಳು. ಏನು? ಹೋದ ಕಡೆಯಲ್ಲೆಲ್ಲ ಸೋಲುವವರೇ ಸಿಕ್ಕುವುದು ಅಂತ ಎಣಿಸಬೇಡುವ. ನಿನ್ನ ಸೋಲನ್ನು ಒಪ್ಪಿಕೊಳ್ಳುವಂತಹ ಒಂದು ಪ್ರಸಂಗ ಬಹಳ ದೂರ ಇಲ್ಲ. ಬಡನೃಪಾಲರು ಅಂತ ತಿಳಿದು ನಮ್ಮ ಮೇಲೆ ಯುದ್ಧಕ್ಕೆ ತೊಡಗಿದೆಯಲ್ಲ, ನೀನು ತಡಬಡ ಆಗುವಾಗ, ನಿನ್ನ ಸೋಲು ನಿನ್ನ ಕಾಲಬುಡದಲ್ಲಿ ಗುಡ್ಡೆಯಾಗಿ ಬೀಳುವಾಗ ಕೇಳುವ ಯಾರು? ಶ್ರೀರಾಮ ಕರುಣ, ಶ್ರೀರಾಮ ಕರುಣ. ನೀ ಹೇಳಿದಂತಹ ಮಾತುಗಳನ್ನು ಕೇಳಿ ಹೆದರಿಕೊಳ್ಳುತ್ತಾ ಇದ್ನೋ ಏನೋ, ಆದ್ರೆ ನಾನು ಹೆದರುವಂತಹ ಅನಿವಾರ್ಯತೆ ಇಲ್ಲ. ಯಾಕೆ? ಜಗದೊಡೆಯನಾದಂತಹ ಶ್ರೀರಾಮನ ಅನುಜ ನಾನು. ಅನುಜ ಎನ್ನುವ ನೆಲೆಯಲ್ಲೂ ಅವನ ಕಾರುಣ್ಯಕ್ಕೆ ಪಾತ್ರನಾದವ. ಮಾತ್ರ ಅಲ್ಲ, ರಾಮನ ಪ್ರಜೆಯಾಗು. ಅವನ ಕರುಣೆ ನನ್ನ ಮೇಲೆ ಇರುವಾಗ ನಿನ್ನಂತಹ ಹುಲ್ಲು ಅರಸನಿಂದ ಏನು ಆಗುತ್ತದೆ ಅಂತ ಬೇಕಲ್ಲ? ನಿನ್ನ ರಾಮನಿಂದ ಆಗುವುದೇನು? ನೀನು ಅವನನ್ನು ಸಂಧಾನಕ್ಕೆ ಕಳಿಸುವಾಗ ತುಟಿ ಮೀರಿದ ಮಾತೆಲ್ಲ ಹೇಳಿದ್ಯಾ? ಯಾರು ಮಾತಾಡುವಾಗ ಎಂತದು? ನಾನು ಮಾತಾಡುವಾಗ ಹೊಡಿಬೇಕು ಅಂತ ಆಗ್ತದ? ಯಾರು ಹೇಳಿದ್ದು? ಈಗ ಅವ ನಿನ್ನಲ್ಲಿ ಹೇಳಿದ್ನ ಅದನ್ನು ನೀ ಹೇಳಿದ್ಯಾ ಇಲ್ವಾ? ನಾನು ಜನ ಉಂಟಲ್ಲಿ ನೀನು ಕಳಿಸುವ ಜಾಗದಲ್ಲಿ ನೀನು ಜ್ಯೋತಿರ್ವೇದಕ್ಕೆ ಬಂದು ಮಾತಾಡಿದ್ದು ಗೊತ್ತುಂಟ? ಇನ್ನು ಅಕ್ಷರ ಎಲ್ಲ ಗೊತ್ತಾಗ್ತದ ನಮಗೆ. ನಾಳೆ ಬೆಳಿಗ್ಗೆ ತೋರಿಸ್ತೇವೆ ನಾವು ಎಂತದ್ರೆಲ್ಲ ಹೇಳಿದ್ದೀವಿ ಅಂತ. ಸರಿ, ಈಗ ಹೇಳಿದ್ರೆ ನಿನಗೆ ಪೆಟ್ಟಲ್ಲದೆ ಬೇರೆ ಇಲ್ಲ.
ತಂದೆಯಾದ ಹಾ ಪರಮೇಶ್ವರ ದೇವರು ಹಾ ಅವರನ್ನು ವಧಿಸುವುದಕ್ಕಾಗಿ ಅಲ್ಲವೇ ಬಂದವರು ನೀವು? ಅವರನ್ನು ಅಂತಲ್ಲ, ಅವರ ಹೆಸರು ಹೇಳಿಕೊಂಡು ಕೆಲವರನ್ನು ತೆಗಿಬೇಕು ಅಂತ ಹೊರಟದ್ದು. ಓಹೋ, ಹಾ ಹಾಗೆಂದು ನೀವು ಬಂದದ್ದು ಯಾಕೆ? ನಾನು ಬಹಳಷ್ಟು ಮಂದಿ ಒಟ್ಟಿಗೆ ಬಂದರಲ್ಲ. ಆ ವಿಷಯವನ್ನು ತಿಳಿದೆ. ಹಾ. ತಂದೆ ಅಪ್ಪಣೆಯನ್ನು ಪಡೆದು ಹಾ. ನಿಮ್ಮನ್ನು ವಧಿಸುವುದಕ್ಕಾಗಿ ಬಂದವ. ಬಂದ ನಿನ್ನ ಹೆಸರು? ನಾನೇ ಸುಬ್ರಹ್ಮಣ್ಯ ಕುಮಾರ. ನೀನು ಕೂಡಿಸಿ ಕಳಿಸಿದವನು ಪರಶಿವನೇ ಹೌದಾದರೂ ಪರಶಿವನ ಹೆಸರು ಹೇಳಿಕೊಂಡು ರಾಮ ವಿರೋಧವನ್ನು ಮಾಡಿದವರನ್ನು ದಮನಿಸಿದ ರಾಮ ಪಡೆಗೆ ಕುಮಾರನು ದೊಡ್ಡದಲ್ಲ, ದೇವಸೇನೆಯು ದೊಡ್ಡದಲ್ಲ. ಎದುರಿಸುವುದಕ್ಕಾಗಿ ನೀವು ಮುಂದುವರಿತಿದ್ದಾದ್ರೆ ಬಿಡುವವರು ನಾವಲ್ಲ, ಶಿವಕುಮಾರ ವೀರಭದ್ರ ನಾನು. ಹಳರೆ ವೀರೇಶ, ನೀನು ಯುದ್ಧಕ್ಕೆ ಬಂದದ್ದು. ಹೌದು, ಮತ್ತೆ ಹೌದು. ನೀನು ಭಾವಿಸಿದ್ದೀಯಾ ಅಥವಾ ನನ್ನನ್ನೇನು ದಕ್ಷ ಅಂತ ಭಾವಿಸಿದ್ದೀಯಾ? ಯಾಕೆ? ನಾನು ರಾಮನ ಅನುಜ, ಶತ್ರುಘ್ನ ದೇವ. ಇದಿರಾಗಿ ಯಾರೇ ಬಂದ್ರು ನಿಮ್ಮ ದಮನ ನನ್ನಿದ್ದಾರೆ.
ಶತ್ರುಘ್ನಾರೆಂಬುದ ಕಣ್ಣಿಲ್ಲನ್ನ ಪರೀಕ್ಷಿಸಲ ನಿನ್ನನ್ನು ಶೈಲವರಾದ ತಿಳಿದಿಗೆ ನೀನ್ಯಾರು ಎನ್ನುವುದನ್ನು ಅರ್ಥವಿಸಿಕೊಳ್ಳದೆ ನಾ ಬಂದದ್ದು ಅಂತ ಭಾವಿಸಿದ್ಯಾ? ಗೊತ್ತಿತ್ತ ಅರಿತಿಹೆ ನಿನ್ನನು ಶ್ರೀರಘುರಾಮನ ತುರಗವ ಬಂಧಿಸುತ್ತ ದುರಕೈ ತಂದಿಹ ದುರುಳನ ತರಿದಿಹೆ ಅದ ನಿನಗ ಅಂಜುವನ ತೋರಿಸನ